ಉಡುಪಿಯ ಮಲ್ಪೆಯ ಕೋಡಿಬೆಂಗ್ರೆ ಸಮೀಪ ಸಂಭವಿಸಿದ ಪ್ರವಾಸಿ ಬೋಟ್ ದುರಂತ ಪ್ರಕರಣದಲ್ಲಿ ಮಡಿದವರ ಸಂಖ್ಯೆ 3ಕ್ಕೆ ಏರಿದೆ. ಸಮುದ್ರದ ನೀರಿನಲ್ಲಿ ಮುಳುಗಿ ಅಸ್ವಸ್ಥಗೊಂಡು ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದ ಇಬ್ಬರ ಪೈಕಿ ಓರ್ವ ಯುವತಿ ಚಿಕಿತ್ಸೆ ಫಲಕಾರಿಯಾಗದೆ ಮಂಗಳವಾರ ಮೃತಪಟ್ಟಿದ್ದಾರೆ. ಮೈಸೂರಿನ ಉದಯಗಿರಿಯ ಜಲಾಪುರಿ ನಿವಾಸಿ 23 ವರ್ಷ ಪ್ರಾಯದ ದಿಶಾ ಮೃತ ಯುವತಿಯಾಗಿರುತ್ತಾರೆ. ಅಸ್ವಸ್ಥಗೊಂಡಿರುವ ಧರ್ಮರಾಜ್ ಎಂಬ ಯುವಕನಿಗೆ ಚಿಕಿತ್ಸೆ ಮುಂದುವರಿದಿದೆ. ದುರಂತದಲ್ಲಿ ಸಿಂಧು ಮತ್ತು ಶಂಕರಪ್ಪ ಎಂಬಿಬ್ಬರು ಸೋಮವಾರ ಮೃತಪಟ್ಟಿದ್ದರು. ಮೈಸೂರಿನ ಬಿಪಿಒ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ 28 ಮಂದಿ ಸಹೋದ್ಯೋಗಿಗಳು ಗಣರಾಜ್ಯೋತ್ಸವ ದಿನವಾದ ಜನವರಿ 26ರಂದು ಸೋಮವಾರ ರಜಾ ದಿನವಾಗಿದ್ದರಿಂದ ಉಡುಪಿಯ ಮಲ್ಪೆಗೆ ಆಗಮಿಸಿದ್ರು. ಮಲ್ಪೆಯ ಕೋಡಿಬೆಂಗ್ರೆ ಡೆಲ್ಟಾ ಬೀಚ್ನಿಂದ 2 ಪ್ರತ್ಯೇಕ ಟೂರಿಸ್ಟ್ ಬೋಟ್ಗಳಲ್ಲಿ ತಲಾ 14 ಮಂದಿ ವಿಹಾರಕ್ಕಾಗಿ ತೆರಳಿದ್ದರು. ಸಮುದ್ರದ ಅಲೆಗಳ ಅಬ್ಬರಕ್ಕೆ ಒಂದು ಬೋಟ್ ಮಗುಚಿ ಅದರಲ್ಲಿದ್ದ ಎಲ್ಲ 14 ಮಂದಿ ಸಮುದ್ರ ಪಾಲಾಗಿದ್ದರು. ಈ ಸಂದರ್ಭದಲ್ಲಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದರು. ಅದಲ್ಲ ಅದು ಆಚೆ ಕರ್ಕೊಂಡು ಹೋದ್ರು. ಇವರೇ